ಬೆಟ್ಟ ಎತ್ತರವಾದ ಪ್ರದೇಶಗಳು ಹಿಮಚ್ಛಾದಿತವಾಗಿರುವ ಕಾರಣಕ್ಕಾಗಿ ಶೀತಲ ಪ್ರದೇಶ ಹಾಗಾಗಿ ಬೆಳ್ಳಿ ಬೆಟ್ಟದ ಸಂಭ್ರಮದ ಚಂದವನ್ನು ಮುಹೂರ್ತಕ್ಕೆ 2 ಕಣ್ಣು ಸಾಕಾಗಲಿ ವರ್ಣಿಸುವುದಕ್ಕೆ ಸ್ವಲ್ಪ ಬಡವಾಗಿ ಹೋಗಿ ಇಂತಹ ಸುಂದರವಾದ ಪ್ರದೇಶದಲ್ಲೇ ಎತ್ತರವಾದ ಸ್ಥಳದಲ್ಲಿ ಹಿಂದೂ ಕ್ಷೇತ್ರ ಮನೆಯಾದಂತಹ ಪರಮೇಶ್ವರ ಕೂತಿದ್ದಾರೆ. ಯಾವ ರೀತಿಯಲ್ಲಿ ಪ್ರದೇಶವಾಗಿರುತ್ತದೆ ಜಗತ್ತ ಅಕ್ಷರ ಒಂದೇ ಪಾರ್ವತಿ ಪರಮೇಶ್ವರ ಜಗತ್ತಿಗೆ ತಂದೆ ತಾಯಿಗಳು ಜೊತೆಗೆ ಈ ವಿಷಯ ಸಂವಾದಂತಹ ಪ್ರದೇಶದಲ್ಲಿ ತುಂಬ ಕಾರಣಕ್ಕಾಗಿಯೂ ಏನು ಶಿವ ಸುಂದರ ಅವರೂ ನೋಡುವುದಕ್ಕೆ ಬಹಳ ಚಂದ ಇನ್ನು ಪ್ರದೇಶವು ಬಹಳ ಸುಂದರ. ಹೀಗಿರುವಾಗ ತಂದೆ ತಾಯಿಗಳನ್ನು ಕಾಣುವುದಷ್ಟೇ ಅಲ್ಲ, ಬದಲಾಗಿ ತಾಯಿಯನ್ನು ಸಂಸ್ಕಾರವಾದಂತಹ ಆ ಪ್ರಕರಣವನ್ನು ಸಮಸ್ಯೆಯನ್ನು ಭೇದಿಸಬೇಕು, ಆತ್ಮಲಿಂಗವನ್ನು ಪಡೆಯಬೇಕು ಅಂತಾದರೆ ಏನು ಮಾಡುವ ಏನೆಂಬುದ ಅಲ್ಲ ವಿಜ್ಞಾನದ ತಪ್ಪಲ ಪ್ರದೇಶಕ್ಕೆ ಹೋಗ್ತೇನೆ. ಆಮೇಲೆ ಮಾಡಬೇಕು ಅಂತಾದರೆ ಕೆಲಸ ಮಾಡ್ತೇನೆ. ಪ್ರದೇಶದಲ್ಲಿದ್ದೇನೆ ಪರ್ವತವನ್ನ ಎತ್ತಿಕೊಂಡು ಹೋಗಿ ನಮ್ಮ ನಗರಿಯಲ್ಲಿ ಇರಿಸಿಕೊಂಡ್ರೆ ಹಾಗೆ ಕೊಡುವ ಇದಕ್ಕೆ ಬೇಕಾಗಿ ಸಾಮರ್ಥ್ಯ ಉತ್ತಮ ಓಡಿದೆಯಲ್ಲ.
ಮೇಲೆ ಅಳುತ್ತಾ ಇದೆ ಅಂತಾದ್ರೆ ಕಾರಣ ಏನಿರಬಹುದು? ಪ್ರಕೃತಿ ವಿಕೋಪಕ್ಕೆ ಖಂಡಿತವಾಗಿ ಒಳಗಾಗುವಂತಹ ಸಾಧನೆ ಆಗ ಪ್ರಪಂಚವೇ ನಮ್ಮ ನಿಯಂತ್ರಣದಲ್ಲಿ ಬರ್ತದಲ್ಲ. ಹಾಗಿದ್ರೆ ಇದಕ್ಕೆ ಕಾರಣ ನೀನಲ್ಲಿ ಇರುವುದೇ. ಆದರೆ ಒಂದು ಕಾಲವನ್ನು ಚೆನ್ನಾಗಿ ಬಲ್ಲಂತಹ ಪ್ರಪಂಚವನ್ನೇ ತಿಳಿದುಕೊಳ್ಳುವಂತಹ ಸರ್ವಾಂತರ್ಯಾಮಿಯನ್ನು ಕೊಡಿರುವಂತಹ ವಿಕಾರ ಜ್ಞಾನಿ ಈ ಶಿವನಿಗೆ ಈ ಕೈಯನ್ನು ಪಡೆಯುವ ಪರಿಸ್ಥಿತಿ ಏನಾಗಿದೆ? ಇದಕ್ಕೆ ಕಾರಣ ಏನು? ದೊಡ್ಡ ಕಲ್ಲನ್ನು ಈ ಪ್ರಪಂಚದಲ್ಲಿ ಒಂದು ಗಟ್ಟಿ ಅನುಗಾನ ಬೇಕಿತ್ತು. ನಮ್ಮ ಸಂಕಲ್ಪ ಈ ಪ್ರಪಂಚದಲ್ಲಿ ಸಾಧನೆ ಎನ್ನುವುದು ಸಾಧಕನ ಸತ್ತೆಯ ಹೊರತು ಕುಮಾರಿಯ ಸತ್ತ. ನಮ್ಮ ಛಲ ಹಣದಿಂದ ಏನು ಸಾಧಿಸಬಹುದು? ಸಾಧನೆಯ ಮಾರ್ಗದಲ್ಲಿ ದಾರಿಯನ್ನು ಒಂದು ಶಕ್ತಿ, ಇನ್ನೊಂದು ಶಕ್ತಿ ಎನ್ನುವ ಹಾಗೆ ಶಕ್ತಿಯಿಂದ ಸಂಗ್ರಹಿಸಿದ್ದು ಶಾಶ್ವತವಾಗಿ ಶಕ್ತಿ ಹುಟ್ಟಿದ ಮೇಲೆ ನಶಿಸಿಕೊಳ್ಳುತ್ತದೆ. ಆದರೆ ಭಕ್ತಿಯಿಂದ ಸತ್ಯವನ್ನು ಮಾಡಿದ್ದು ಶಾಶ್ವತವಾಗಿ ಹುಟ್ಟಿದ್ದಲ್ಲಿ ಭದ್ರವಾಗಿರುತ್ತದೆ. ಅದಕ್ಕೆ ನಾಶ ಇರುವುದಿಲ್ಲ. ನೋಡಿದೆಯಾ? ನನ್ನನ್ನೇ ಆರಾಧಿಸುವಂತ ನನ್ನ ಪರಮ ಭಕ್ತನೋರ್ವ ಈ ಕಾರ್ಯಕ್ಕೆ ಏಕವಾಗಿದ್ದಾನೆ, ಕಾರಣವಾಗಿದ್ದಾನೆ. ದುರುಳಕ್ಷರನು ಬರುವುದು ಆಶ್ಚರ್ಯ ಆಗಿರುವುದು. ದುರುಳಕ್ಷರ ನನ್ನ ಭಕ್ತ ಹೇಗೆ ಎನ್ನುವ ಹಾಗೆ ಪ್ರಪಂಚದಲ್ಲಿ ಸುತ್ತಾದೀನ ಎನಿಸಿಕೊಂಡವನ ಶಿಷ್ಟರಿಗೂ ಭಕ್ತ ಹೌದು. ಗಾಳಿಗೆ ತೂರುವಂತಹ ಬೀಜದಲ್ಲಿ ಹೊಟ್ಟೆಲ್ಲ ಗಾಳಿಗೆ ಸಿಲುಕಿ ಹೇಗೆ ಹಾರಿ ಹೋಗ್ತಾರೋ ಗಟ್ಟಿಯಾಗಿರುವುದು ಹೇಗೆ ಶಾಶ್ವತವಾಗಿದ್ದರು ಹಾಗೆ ಕೃಷ್ಣನಲ್ಲಿಯೂ ಸಹ ಕೆಲವು ಭಕ್ತರೆಲ್ಲ ನಶಿಸುತ್ತಾರೆ. ಅದರಲ್ಲಿ ಶಿಷ್ಟರಾದವರು ಮಾತ್ರ ಅದಕ್ಕ ಲಂಕೆಯ ಮಳೆಯಾಗಿರುವಂತಹ ನಶಕಂಠ ನಶೀಲ ನನ್ನ ಭಕ್ತ ಇವತ್ತು ಅವನಿಗೊಂದು ಅಧಿಕಾರವು ಶಕ್ತಿ ಸಾಮರ್ಥ್ಯದಲ್ಲಿ ಮೂರು ಲೋಕದಲ್ಲಿ ತನ್ನನ್ನು ನೆಲೆಸುವುದಿಲ್ಲ. ಅದೇಯ ಎನ್ನುವ ಬದುಕಿನಲ್ಲಿ ಕೇವಲ ಶಕ್ತಿ ಒಂದೇ ಸಾಧನ ಇದಕ್ಕೆ ಹೇಳೋದೇನು ಅಹಂಕಾರ ಧರ್ಮವಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಹಂಕಾರ ಏರ್ಪಡಿ ಹೇಗೆ ಅಲಂಕಾರ ಸದೃಶವಾಗಿರಬೇಕು ಅದನ್ನು ಅದಕ್ಕೂ ಹಾಗೆ ನಾನು ಅವನಿಗೆ ದೇವ, ನನಗೆ ನಮ್ಮ ಭಕ್ತ, ಭಕ್ತನಾದಂತಹ ಆತ ನನ್ನನ್ನು ಕೊಡುವಲ್ಲಿ ಒಂದು ನಾಟಕವನ್ನು ಆಡ್ತಾ ಇದ್ದಾನೆ. ಈ ಆಟದವರೊಂದಿಗೆ ನೀನು ಆಟ ಮಾಡಿದರೆ ಆ ಆಟಕ್ಕೆ ಯಾಕೆ ಇವರೇ ಆಟ ಮಾಡುವುದು? ಜಗತ್ತು ಎನ್ನುವಂತಹ ರಂಗ ಮಂಟಪದಲ್ಲಿ ಈ ಪ್ರಪಂಚದ ಹಾಗೆ ಹೋಗು ಎನ್ನುವಂತಹ ಸನ್ನಿವೇಶವನ್ನೇ ನಾಟಕ ರೂಪದಲ್ಲಿ ಆಟವಾಗಿ ನಮಗೆ ಒಂದು ಆಟ ಪ್ರಾರಂಭ ಆಗಿದೆ. ನನ್ನನ್ನು ಹೋಲಿಸಿಕೊಳ್ಳುವಲ್ಲಿ ಕಂಡುಕೊಂಡಲ್ಲ ಶಕ್ತಿಯ ಮೂಲಕವಾಗಿ ಕೈಲಾಸವನ್ನೇ ಎತ್ತು ಹೊತ್ತೊಯ್ಯುವಂತಹ ಆ
ಪವನ ಕಲ್ಲೂರಿಯ ನನ್ನ ವಾರದ ವಂಶ ಇದೆಯಲ್ಲ ಇದನ್ನು ಮೆಲ್ಲನೆ ಈ ಉಲ್ಲಾಸ ವಿಧಿಯನ್ನ ಮೆಲ್ಲನೆ ಗೊತ್ತಿಟ್ಟೆ ಭಕ್ತರ ಪರಿಸ್ಥಿತಿಯನ್ನು ರಾಮ 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 ಎನ್ನುವ ಹಾಗೆ ಮುಗಿಸ್ತಾ ಇದ್ದ ರಕ್ಷಿಸುದೇವ ಅಪ್ಪರು ಎನ್ನುವ ಹಾಗೆ ಬಿಡುತ್ತಾ ಇದ್ದಾನೆ. ಮಕ್ಕಳು ತಂದೆ ತಾಯಿಗಳು ಏನು ಮಾಡ್ತಾರೆ, ಅವರ ಹಠ ಹೆಚ್ಚಾದ ಅನ್ನವನ್ನು ಬಿಟ್ಟುಕೊಡ್ತಾರೆ. ಮಗು ಅಳುತ್ತದೆ, ಒಬ್ಬೆ ಹೊಡಿತದೆ. ಹಾಗೆ ಮಕ್ಕಳ ಕುರಿತಾಗಿ ಹೇಳ್ತಾನೆ ಓದೈತದೆಯ ಒಂದು ಕ್ಷಣ ಅವರ ಅಧಿಕಾರವನ್ನು ಮೆಚ್ಚುವುದಕ್ಕಾಗಿ ನಾಟಕವನ್ನಾಡಿ ನಮ್ಮ ಭಕ್ತರಿಗೆ ಬಂದಿರುವಂತಹ ಜನರನ್ನು ಎಲ್ಲನೇ ಹೇಳುತ್ತೇನೆ. ತೆಗೆದುಕೊಂಡು ಹೋಗಬೇಕು ಎನ್ನುವ ಹಾಗೆ ಆಸಕ್ತಿ. ದೇವರನ್ನು ಉಳಿಸಿಕೊಳ್ಳುವುದಕ್ಕೆ ಎರಡು ಮಾರ್ಗಗಳು, ಒಂದು ಶಕ್ತಿಯ ಮಾರ್ಗ, ಒಂದು ಭಕ್ತಿಯ ಮಾರ್ಗ. ಶಕ್ತಿಯ ಮಾರ್ಗ ವಿಫಲವಾದರೆ ಮಾಡಿ ಭಕ್ತಿಯ ಮೂಲಕವಾಗಿ ಪರಮೇಶ್ವರನನ್ನು ಹೊಂದಿಕೊಳ್ಳಬೇಕು. ಭಕ್ತಿ ಹೇಳಿದ್ದನ್ನು ಕೊಡುತ್ತರ ಶಂಕರ ಬೇಕು ಅಂತಾರೆ. ಅವನಿಗೆ ಪ್ರಿಯವಾದಂತಹ ಗಾನ ನಾಟ್ಯ ಸೇವೆ ನಾನೆಲ್ಲಿ ಮಾಡಿದರೆ ನನಗೆ ಬೇಕಾದದ್ದನ್ನು ಕೊಡ್ತಾನೆ ಎನ್ನುವುದಕ್ಕೆ ಅವರ ಮಾತುಗಳಿಲ್ಲ. ಅದಕ್ಕಂತೂ ಸಾಮಗಾನವನ್ನು ಹಾಡುವುದಕ್ಕೆ ಉಳಿಯುವುದಕ್ಕೆ ವೀಣೆ ಇಲ್ಲ, ಕಮ್ಮೂರಿ ಇಲ್ಲ. ಏನ್ ಮಾಡ್ತಾರೆ ಸಾಧನಗಳು ಇಲ್ಲದೆ ಇದ್ದರೆ ಮಾಡಿ ಪರಿಕರಗಳನ್ನು ಸಿದ್ಧಪಡಿಸಬಲ್ಲಂತ ಆಕಟಕ್ಕೆ ತಿಳಿಯೋದು ಒಂದೊಂದಾಗಿ ತಲೆಯನ್ನ ಕತ್ತರಿಸ್ತೇನೆ. ನನ್ನ ಆಗಿ ಕೈಯನ್ನೇ ತಂಪಾಗಿಸಿ ಅದನ್ನು ಗುರಿಯನ್ನಾಗಿಸ್ತೇನೆ. ನನ್ನ ಸರುಳನ್ನ ಸಾಯಲು ಅದನ್ನು ಶಕ್ತಿಯಾಗಿಸಿ ನೇಮಿಸ್ತೇನೆ. ಅದು ಮೂಲಕವಾಗಿ ಗಾನವನ್ನು ಮಾಡಿ ಶಿವನನ್ನು ಅರಿಸುತ್ತೇನೆ. ಶಿರಕರಿದು ಗುರುಡೆಯದು ಶಿರಕರಿದು
ಇಲ್ಲಿಯವರೆಗಾಗಿ ಬಂದು ಪ್ರದರ್ಶನವನ್ನು ಮಾಡುವುದಕ್ಕೆ ಹೊರಟೆ. ಹಾಗೆ ಸತ್ಯವಾದ ಎನ್ನುವ ಹಾಗೆ ತಿಳಿದು ಭಕ್ತಿಯ ಮಾತ್ರವನ್ನ ತಿಳಿದು ಮುಂದಾಗಿ ಬಂದು ಸಮಾಧಾನವನ್ನು ಮಾಡಿದ್ದಾರೆ. ನೀವು ಮತ್ತೆ ತಂದೆ ಭಕ್ತಿಯಲ್ಲ ತಿಳಿಯುವುದಕ್ಕೆ ಆಯುಧವಾದಂತಹ ಚಂದ್ರವಾದ ಅರಿಯುವುದಕ್ಕೆ ರಾವಣೇಶ್ವರ ಎನ್ನುವಂತಹ ವಿಶೇಷವಾದಂತಹ ನಾಮಾವಳಿಯನ್ನು ಬಾವಿಗೆ ನೀಡಿದವರಿಗೆ ನಮ್ಮನ್ನೆಲ್ಲ ನಿಜವಾಗಿ ಇದು ನಾನು ಬಯಸದೇ ಬಂದ ಭಾಗ್ಯ. ನನ್ನ ಬಾವಿಗೆ ಹೇಗಾಯಿತು ಪ್ರಪಂಚದಲ್ಲಿ ಕ್ಷೇತ್ರಸ್ಥಾನದ ವಿವಾದವೇ ನನ್ನ ಬಾಲಿನಲ್ಲಿ ಕ್ಷೇತ್ರ ಪ್ರಶಸ್ತಿ ಯಾರಾಯಿತು ಯಾಕೆಂದ್ರೆ ಪ್ರಶಸ್ತಿಗಾಗಿ ಬದ್ದಾಗುವ ಹೋರಾಟವನ್ನು ಬಹಳ ಜನ ಇದ್ದಾರೆ. ಪ್ರಶಸ್ತಿ ವಿಜೇತರು ಪ್ರಶಸ್ತಿಯ ವಿಜೇತರಾಗಿ ನಾವು ಗೆದ್ದು ಪಡೆಯುವಂತಹದ್ದಲ್ಲ. ಪ್ರಶಸ್ತಿ ಮತ್ತೊಬ್ಬರಿಂದ ಅರ್ಥವಾಗಬೇಕು. ಆಗ ಪ್ರಶಸ್ತಿ ನಮಗೆ ಅಲ್ವಾ? ಆ ಮಟ್ಟಿಗೆ ನಾನು ಕೆಲಸ ಮಾಡುವುದರ ಮುಖ್ಯವಾಗಿ ಮೆಚ್ಚಿಸುವ ಮುಖ್ಯವಾಗಿ ಪ್ರಶಸ್ತಿಯನ್ನು ಪಡೆದುಕೊಂಡು ಆ ಬಗ್ಗೆ ಸಮಾಧಾನ ಆಮೇಲೆ ಏನು ಬಂದೆ ಎಂದು ತಿಳಿದಿಲ್ಲ. ಜನವಾದ ಉದ್ದೇಶವೇ ಗೊತ್ತಿಲ್ಲ. ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣ ನನ್ನ ತಾಯಿಯ ದುಃಖವನ್ನು ಆತಂಕವನ್ನು ಹೊರಗೊಳಿಸುವ ಸಲುವಾಗಿ ಬರಬೇಕಾದ ಸಂದರ್ಭ ಎಂದು ನನ್ನ ಪಾಲಿಗೆ ಬಂತು. ನೀವು ನನ್ನ ತಾಯಿ ಪುಸ್ತಕದಲ್ಲಿ ಕಾರ್ಯಬದ್ಧವಾಯಿತು ಎನ್ನುವ ಕಾರಣಕ್ಕಾಗಿ ದುಃಖದತ್ತರಾದರು ನನ್ನ ತಾಯಿ. ತಾಯಿಯ ದುಃಖವನ್ನು ಹೊರಗೊಳಿಸಬೇಕಾದ ಈಗಿಸಬೇಕಾದ ಹಾಗಾಗಿ ಅವರನ್ನು ಹೊರಗೊಳಿಸಬೇಕು ಎನ್ನುವ ಕಾರಣಕ್ಕಾಗಿ ತಾಯಿಗೆ ತಾಯಿ ಹಾಲು ಕೊಡ್ತಾರೆ. ಭಕ್ತನೊಬ್ಬನನ್ನು ಕೇಳಲಾಗ ಮಾತ್ರ ದೇವನಾದವ ಕುರಿತಕ್ಕೆ ಸಾಧ್ಯ. ಹಾಗಾಗಿ ಹಗಲು ರೂಪವಾಗಿ ಅನುಗ್ರಹ ರೂಪವಾಗಿ ದೇವದೇವರಿಗೆ ಇಲ್ಲಿಯವರೆಗೆ ದಯಮಾಡಿದೆ ಹಾಗೆ ನನ್ನ ತಾಯಿಯ ದೃಢವಾಗಿದ್ದರೆ ನನ್ನ ಸಂಖ್ಯೆಗೆ ಕೊಂಡೊಯ್ಯುವುದಕ್ಕೆ
ಮರ್ಯಾದೆಯಾಗಿ ನಿನ್ನಮ್ಮ ಪೊಲೀಸರನ್ನು ಕಾಣಬೇಕು ಇಲ್ಲಿಗೆ ಬರುತ್ತಲ್ಲ ಇವರ ಆತ್ಮಲಿಂಗ ಅಗಿಲಲ್ಲಿಯೇ ದೇವರಿರಬೇಕು ಎನ್ನುವಂತ ಜೊತೆಯಲ್ಲಿ ಹೇಳಿದ್ದೇನೆ ಮೊದಲೇ ನಿನಗೆ ಬೇಕಾದಂತಹ ನೀಡಿದ್ದೇನೆ ಈಗ ಪೂಜೆ ಹೋಗಿ ಮಾಡಿದವಂತೂ ಗೊತ್ತಿಲ್ಲ ಹಾಗಾಗ್ತದೆ. ದೇವರ ನೀನು ಬಯಸಿದಂತ ಆತ್ಮಲಿಂಗ ನನಗಿರಬೇಕು ಸರಿ ಜಗತ್ತೊಂದು Incoming call from Asha identified by Truecaller.
ಬೇಕಾಗಿ ಬೇಕಾದಂತಹ ಅರ್ಥವನ್ನು ಪಡೆದಿದ್ದೇನೆ. ಪರಶಿವ ಹೇಳಿದ ಮಾತು ನನ್ನ ಹೃದಯದಲ್ಲಿ ಇನ್ನೂ ಮುನ್ನಡೆಯುತ್ತಾನೆ. ಇದನ್ನು ತೆಗೆದುಕೊಂಡು ಹೋಗಿ ಎರಡು ಅಕ್ಷರಗಳ ಪರಿಣಾಮವಾಗಿ ಶುದ್ಧ ಭಾವದಿಂದ ಹುಟ್ಟಿಸಿದ್ದೆ ನಾನೇ ಪರಮೇಶ್ವರನಾಗ್ತೇನೆ. ನಾನಿರುವ ಸ್ಥಳವೇ ವಿಲಾಸವಾಗುತ್ತದೆ. ಸಮಸ್ಯೆ ಆದದ್ದು ಮತ್ತೇನು ಅಲ್ಲ. ತೆಗೆದುಕೊಂಡು ಹೋಗುವುದೇ ಕುಡಿಸುವುದೇ 3 ವರ್ಷಗಳ ನಂತರ ನನ್ನ ಲಂಕೆ ಕೈಲಾಸವಾಗುತ್ತದೆ. ನಾನು ಪರಮೇಶ್ವರನಾಗ್ತೇನೆ. ವಿಲಾಸ ಇರ್ತದೆ, ಪರಮೇಶ್ವರನಾಗಿ ಇರ್ತೇನೆ. ಪಾರ್ವತಿಯಲ್ಲಿದ್ದಾಳೆ, ಇಲ್ಲೇ ಇದ್ದಾಳೆ. ಅವರನ್ನು ಕರ್ಕೊಂಡು ಹೋದ್ರೆ ಮತ್ತೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಒಂದು ವಿಧಾನ ಆ ವಿಧಾನದ ಹೋಗ್ತಾನೆ. ಕರ್ಕೊಂಡು ಹೋಗ್ತೇನೆ. ಯಾರು ಕೇಳಿದ್ದನ್ನೆಲ್ಲ ಗೊತ್ತಾಯ್ತಾನೆ ಪಾಪ. ಮತ್ತು ಯಾಕೆ
ಏನಾಗ್ತದೆ ಗೊತ್ತಿಲ್ಲ. ಇವರಿಗೆ ತೊಂದರೆ ಇತ್ತು, ಅಗತ್ಯ ಇತ್ತು, ಕೇಳ್ತಾರೋ ಇರ್ತಾರೋ ಗೊತ್ತಿಲ್ಲ. ಅವರು ಹೇಗೂ ಕೊಡ್ತಾರೆ ಅನ್ನೋ ಕಾರಣಕ್ಕಿರ್ತಾರೆ. ಮತ್ತೊಬ್ಬ ಅವರಿಗೆ ಅಗತ್ಯ ಕೇಳುವವರಲ್ಲೇ ಹೀಗೆ ಕೇಳ್ತಾರೆ. ಅದಕ್ಕೆ ಅದಕ್ಕೆ ಎದುರ್ಕೊಳ್ಳೋರು ಎದುರ್ಕೊಳ್ತಾರೆ. ಆಮೇಲೆ ಕೆಲವರಿಗೆ ನಾನು ಅದೇ ರೀತಿಯಲ್ಲಿ ಯೋಚಿಸಿ ಮತ್ತೆ ಮತ್ತೆ ಪದೇ ಪದೇ ಕೇಳಬಾರ್ದು, ಒಂದಾಗಲೇ ಕೇಳುವಷ್ಟು ಕೇಳ್ಕೊಂಡೇ ಹೋಗ್ಬೇಕು ಅನ್ನೋದೇ ನಿನ್ನದು. ಹಾಗಾಗಿ ಆತ್ಮನಿಕವನ್ನು ಈಗಾಗಲೇ ನನಗೆ ಕೊಟ್ಟು ಮನೆ ಹೇಳಿದ ಪೂರ್ವಕಾಲದ ಭಕ್ತರ ಈಡೇರಿಸುವ ಕಾರಣಕ್ಕಾಗಿ ಭಕ್ತರಿಗೆ ಶುಭವನ್ನು ಹಾರೈಸುವ ಕಾರಣಕ್ಕಾಗಿ ಭಕ್ತರ ಔಷಧಿಯುವುದಕ್ಕಾಗಿ ಹಾಗಾಗಿ ಹಾರೈಸುತ್ತೀಯೇ, ನನ್ನ ಮಾನವಿಷ್ಟವನ್ನು ಈಡೇರಿಸುತ್ತೀಯೇ ಎನ್ನುವ ಕಾರಣಕ್ಕಾಗಿ ನಿರಂತರವಾಗಿ ಕೇಳ್ತಾ ಇದ್ದೀನಿ. ಸ್ವಾಮಿ, ನಾವು ಹೇಳಬೇಕು ಅಂತಾದರೆ ದೇವರ ಆತ್ಮನಿಷ್ಠೆ ನಮಗೆ ಸಾಧ್ಯ. ನಿನಗಾಗಿ ಮತ್ತೆ ಕೊಡ್ತೀನಿ. ಏನೇನೋ ಬೇಡಾಗಿದೆ. ಇನ್ನು ಭಾಗದಲ್ಲಿ ಆಗಿರುವಂತಹ ಇವರ ಪ್ರೇರಣೆ ಎಲ್ಲವರಿಗೆ ಉಂಟಂತಹ ಈ ಪಾರ್ವತಿ ದೇವಿ ಈಗ ಎಂದು ಕೇಳಿದವು ಚಂದ್ರ ಪಾರ್ವತಿ ದೇವರು ಕೇಳಿದವು ಚಂದ್ರ ಪಾರ್ವತಿ ಮಂಗನಗೆ ಪುರವೃಂದಗಳು ಗಿರಿಜಾತೆಯಲ್ಲದೆ ಮಹೂತಗ ಮನೆಯಲ್ಲಿಲ್ಲವೆನುತ್ತದೆ. ಶ್ರೀವೃಂದಗಳು ಗಿರಿಜಾತೆಯಲ್ಲದೆ ಮಹೂತಗ ಮನೆಯಲು ಇಲ್ಲವೆನುತ್ತದೆ. ನಂದಿವಾಗನ ಗಿರಿಜೆಯಿಂದ ಪುರಲೋಚನೆ ಕೇಳು ಕೇಳುವೆ ಪುರಲೋಚನೆ ಕೇಳು ಕೇಳುವೆ ಒಲಿಯುತ್ತ ಮಕ್ಕಳಿಗೆಲ್ಲ ಭಕ್ತರಾವಣನಲ್ಲಿ ನಲ್ಲನೆ ಹೋದರಾಕ್ಷಣ ಭಕ್ತರಾವಣನಲ್ಲಿ ನಲ್ಲನೆ ಹೋದರಾಕ್ಷಣ ಅಲ್ಲಿ ವಿಷ್ಣುನ ತಲುವನ್ನು ಕೇಳುವಲ್ಲ ಬಳಿಗೆ ತಿಳಿದು ಅಲ್ಲಿ ವಿಷ್ಣುನ ತಲುವನ್ನು ಕೇಳುವಲ್ಲ ಬಳಿಗೆ ಪುನರೋಧನೆ ಕೇಳುತ್ತೇವೆ.
ಕೊಡುಗೈ ತಲೆ ನಿರ್ಜಲ ನನ್ನ ಹೆಂಡತಿ ಪಾರ್ವತಿ ನಿನಗೆ ಬೇಕು ತಥಾಸ್ತು. ನಮ್ಮ ದತ್ತ ಕಾರ್ಯ ಎಲ್ಲ ಪ್ರಪಂಚದಲ್ಲಿ ಈಗ ಅವರಿಗೆ ಕೆಲವೊಂದು ಆತ್ಮಲಿಂಗವನ್ನು 3 ವರ್ಷಗಳ ಕಾಲ ನಾವು ಅಂದ್ರೆ ಸಾಕ್ಷಾತ್ ಗಣೇಶ್ವರ ಕಾಲಾಗ್ತೀನಿ. ಈ ನನ್ನ ಹೆಂಡತಿ ನಾನು ಅವನೊಬ್ಬನೇ ಈಗಲೇ ಹೋಗ್ತೇನೆ. ಏನೇ ಇದ್ರೂ ದೇವರ ಆಜ್ಞೆ ಅಂತ ಇದನ್ನು ಭಾವಿಸ್ತೇನೆ. ಸಂಖ್ಯೆಯನ್ನ ಸೇರಿಸುವವರೆಗೆ ನೋಡುವುದಿಲ್ಲ. ಅವರನ್ನು ಹೋಗ್ತೇನೆ.
ಏನಾಗ ಆಗಿದೆ
ಮಾಡಿದ್ರು ನನ್ನ ಮೇಲೆ ನಾನು ಮಾಡಿಕೊಂಡಲ್ಲ. ಆಗಂತ ಪ್ರಗಡ ವಿಶೇಷತೆ ಏನು ಗೊತ್ತಾ? ಗೊತ್ತಿಲ್ಲ. ಎಲ್ಲವನ್ನೂ ತಿಂತೇನೆ, ಕೊಡ್ತೇನೆ, ನೀರಿನ ಮಹಾ- ಮೊದಲ ಆ ಭಗವಂತನಿಗೆ ಒಂದು ಭಕ್ತಿ. ಆಮೇಲೆ ಆ ರೀತಿಯಲ್ಲಿ ಒಕ್ಕೂಟ ಅಲಂಕಾರದಿಂದ ನಡೆಯುತ್ತಾ ಆಗುತ್ತಾ ಹೋಗ್ತಾ ಅದರ ಅಲಂಕಾರದಿಂದ ಹಾಗೆ ನಡೆಯುತ್ತಾ ಇರುವಂತಹ ಆ ಪ್ರಾಣಿಯಿಂದ ಎಲ್ಲವನ್ನು ಪ್ರಕಾಶಮಾನವಾದ ರಾಜ್ಯ ಎಲೆಕ್ಟ್ರಿಕ್ ಹಾಗೆ ಈಶ್ವರನ ಮುಟ್ಟಿಲ್ಲ. ಈಗ ನಾವು ನಡುವಿನ ಮುಟ್ಟಿದ್ದಾರೆ. ಭಯಭೀತರಾಗಿರುವಂತಹ ಮೂರ್ತಿಗಳ ಮೊರೆ ಹೋದದ್ದು. ನಾವು ಅದನ್ನು ಮೂರ್ತಿಗಳಿಗೆ ಹೇಗೆ ಹಾಗೆ ಬೇಕಾ ಹಾಗೆ ಪಾರ್ವತಿಯನ್ನ ಗುರುವಾದ ಆಡಿದವಾಗಿ ಯಾವ ಕಾರಣಕ್ಕೂ ನೋಡಬೇಡ.